ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಶವಂತಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಚೆಲುವರಾಜು ಅಧ್ಯಕ್ಷತೆ ವಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ನಾಗರಾಜು ಗಣ್ಯರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಲಿಂಗಯ್ಯ ಮಾತನಾಡಿ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಹೆಡಿಯಾಲ ಮತ್ತು ನುಗು ವನ್ಯಜೀವಿ ಧಾಮ ವಲಯ, ಹಾದನೂರು ಮತ್ತು ಯಶವಂತಪುರ ಈ ಭಾಗದಲ್ಲಿ ಕಾಡಂಚಿನ ವ್ಯಾಪ್ತಿಯಲ್ಲಿಯೇ ಹೆಚ್ಚಾಗಿ ಗ್ರಾಮಗಳು ಬರುವುದರಿಂದ ಕಾಡು ಪ್ರಾಣಿಗಳ ಹಾವಳಿಯೂ ಜೋರಾಗಿದೆ. ಇದರಿಂದ ಸಾಲ ಮಾಡಿ ಬಿತ್ತನೆ ಮಾಡಲಾದ ಬೆಳೆಗಳು ನಾಶವಾಗುತ್ತಿವೆ. ಕೂಡಲೇ ಅರಣ್ಯ ಇಲಾಖಾಧಿಕಾರಿಗಳು ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಕ್ರಮ ವಹಿಸಬೇಕೆಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಶಿವರಾಜು ಅರಸು ಮಾತನಾಡಿ, ಹಾದನೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಲಿತ ಸಮುದಾಯದ 150 ಮಕ್ಕಳಿಗೆ ಒಬ್ಬರೇ ಶಿಕ್ಷಕಿ ಇದ್ದಾರೆ. ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಲು ತಹಶೀಲ್ದಾರ್ ಚೆಲುವರಾಜು ಅವರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದರು. ನಂತರ ತಹಶೀಲ್ದಾರ್ ಚೆಲುವರಾಜು ಮಾತನಾಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿವಿಧ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ನಾಶವಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಹಾಗೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದರ ಜೊತೆಗೆ ಮಂಜೂರಾತಿ ಆದೇಶ ಪತ್ರವನ್ನು ಹಾಗೂ ಪಂಚಾಯಿತಿಯ ಕಸ ವಿಲೇವಾರಿ ಬಕೆಟ್ ಅನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮತ್ತು ಮುಖಂಡರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ವರದಿ ಚಂದ್ರ ಹಾದನೂರು. ನಿಮಗೆ ಬೇರೆ ಬೇರೆ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಹೊರತುಪಡಿಸಿ ಬೇರೆ ಬೇರೆ ಇಲಾಖೆ ಇರ್ಬೋದು, ಅವರು ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ಅರ್ಜಿಗಳ ಮೂಲಕ ನಮಗೆ ಕೊಟ್ರೆ ಇಲ್ಲಿ ಆ ಅರ್ಜಿಗಳನ್ನ ನೀವೇನು ನಮ್ಮ ಗಮನ ಸೆಳೀತೀರಿ ಅದನ್ನ ಅವರಿಗೆ ಕೊಟ್ಟು ನಿಮಗೆ ಇಲ್ಲೇ ಸಾಧ್ಯವಾದ್ರೆ ನಿಮಗೆ ಅದ್ರ ಇಲ್ಲಿ ಅಧಿಕಾರಿಗಳಿಗೆ ನಿಮಗೆ ಉತ್ತರ ಹೇಳ್ತಾರೆ. ಇಲ್ಲ ಅಂದ್ರೆ ಆ ಸಮಸ್ಯೆಗೆ ಪರಿಹಾರವನ್ನ 15 ದಿನದೊಳಗೆ ನಿಮ್ಗೆ ಹಿಂಬರದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕೊಡ್ತಾರೆ ಅಂತ ಹೇಳಿ, ನೀವು ಪ್ರತಿಯೊಂದು ಇಲಾಖೆಗೂ ಪ್ರತ್ಯೇಕವಾದಂತ ಒಂದು ಮನವಿಯನ್ನ ಕೊಡ್ಬೇಕಾಗ್ತದೆ. ಆ ಮನವಿಯನ್ನ ಆ ಇಲಾಖೆಗೆ ನಾವು ಕಳಿಸ್ಕೊಡ್ತೀವಿ. ಅವ್ರು ಪರಿಶೀಲನೆ ಮಾಡಿ ನಿಮ್ಗೆ ಮಾಹಿತಿಯನ್ನ ಮತ್ತೆ ಸಮಸ್ಯೆಯನ್ನ ಬಗೆಹರಿಸ್ತಾರೆ, ಮತ್ತೆ ಪರಿಹಾರ ಕೂಡ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅರ್ಜಿನ ನೀವು ನಮ್ಮ ಇಲ್ಲಿ ಒಂದು ಕೌಂಟರ್ನ ತೆರೆದಿದ್ವಿ, ಅಲ್ಲಿ ಬೇಕಾದ್ರೂ ಕೊಡ್ಬೋದು ಅಥವಾ ಇಲ್ಲಿ ಬೇಕಾದ್ರೂ ಕೊಡ್ಬೋದು. ಮತ್ತೆ ಕೆಲವೊಂದು ದೀರ್ಘ ಸಮಸ್ಯೆಗಳಿರ್ತವೆ, ಅಂತ ಸಮಸ್ಯೆಗಳನ್ನ ಇಲ್ಲಿ 15 ದಿನದೊಳಗೆ ನಾವು ಬಗೆಹರಿಸ್ಲಿಕ್ಕೆ ಆಗಲ್ಲ, ಅದು ಕೂಡ ನಾವು ಕೊಡ್ತೀವಿ. ಈ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಸೌಲಭ್ಯಗಳಿತ್ತು ಅಂತಂದ್ರೆ ನಿಮ್ಗೆ ದೊರಕಿಲ್ಲ ಅಂದ್ರೆ ಅದನ್ನ ಹೇಳಿದ್ರೆ ಆ ಮಾಹಿತಿಯನ್ನ ಕೊಟ್ರೆ ಅವರು ಕೂಡ ಮಾಡ್ತಾರೆ, ಒದಗಿಸ್ಕೊಡ್ತಾರೆ. ಮತ್ತೆ ಈಗ ನಮ್ಮ ಫಾರೆಸ್ಟ್ನವರು ಮತ್ತೆ KEB ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಕೆಲವೊಂದು ನಿಮ್ಮ ಗ್ರಾಮದಲ್ಲಿ ಏನೋ ಸಮಸ್ಯೆ ಇದೆ ಅದಕ್ಕೆ ಪರಿಹಾರನ ಸೂಚಿಸ್ತಾರೆ. ಬಟ್ ಅದಕ್ಕೆ ಪ್ರತ್ಯೇಕವಾದಂತ ಅರ್ಜಿಗಳನ್ನ ನೀವು ಕೊಡಬೇಕಾಗ್ತದೆ ಅಂತ ಹೇಳಿ, ತಾವು ಅರ್ಜಿ ಯಾರಾದ್ರೂ ತಂದಿದ್ರೆ ದಯಮಾಡಿ ಅರ್ಜಿಗಳನ್ನ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮನ ಪ್ರಾರಂಭ. ನೀವು ಮತ್ತೆ ನಮ್ಮ ಅಬಕಾರಿ ಇಲಾಖೆಯವರು ಸೇರಿ ಒಂದಿನ ಡ್ರೈವ್ ಮಾಡಿ ಕೇಸ್ ಬುಕ್ ಮಾಡಿ ಅವ್ರ ಮೇಲೆ. ಬಹಳಷ್ಟು ಹೆಣ್ಮಕ್ಳೇ ಹೇಳ್ತಾ ಇದ್ದಾರೆ ಬಹಳ ಸಾಕಷ್ಟು ಇದಿದೆ ಅಂತ, ಮದ್ಯದ ಅವಳಿ ಇದೆ ಅಂತ. ನಾನು ಇವ್ರಿಗೆ ಅಬಕಾರಿ ಇನ್ಸ್ಪೆಕ್ಟರ್ ಇಲ್ಲಿ ಹಾಜರಾಗದಿರೋದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಮೂಲಕ ಪತ್ರದ ಮೂಲಕ ತಿಳಿಸಿ ಅವ್ರನ್ನ ಮುಂದಿನ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ತಿಳಿಸ್ತೀನಿ ಅಂತ ಹೇಳ್ತಾ, ಈ ಸಮಸ್ಯೆಗೆ ಕೂಡಲೇ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನನಗೆ ಅವರ ಪರವಾಗಿ ನಾನು ವಿಶ್ವಾಸ ವ್ಯಕ್ತಪಡಿಸಿ ಕ್ರಮ ತಗೊಳ್ತಾರೆ ಅಂತ ಹೇಳಿ ತಿಳಿಸಲಿಕ್ಕೆ ಬಯಸ್ತೇನೆ. ಕೊಡಕ್ ಆಗಲ್ಲ ಸದ್ಯಕ್ಕೆ, ಯಾಕಂದ್ರೆ ಈ ಸಡನ್ಲಿ ತಗೊಳಕಾಗಲ್ಲ ಅಂದ್ರೆ ದಯಮಾಡಿ ನೀವು ಆನ್ ದ ಸ್ಪಾಟ್ ನಾವು ಕೇಳೋದೇನಪ್ಪ ಅಂದ್ರೆ ನಿಮ್ನೆ ಆನ್ ದ ಸ್ಪಾಟ್ ಡೆಪ್ಯುಟೇಷನ್ ಆಗಿ ನೀವು ದಯಮಾಡಿ ಈ ಒಂದು ವೇದಿಕೆಯಲ್ಲೂ ಡೆಪ್ಯುಟೇಷನ್ ಆಗಿ ಹೇಳಿ. ಯಾಕಂತಂದ್ರೆ ಎಷ್ಟು ಸರ್ ನೀವು ಇವಾಗ ಬಂದರೆ BVNO ಆಯ್ತು, ಇನ್ನೊಂದು ಒಬ್ಬರು ಕೊಡುವಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ. ಆದ್ರೆ ದಯಮಾಡಿ ಈ ವೇದಿಕೆಯಲ್ಲಿ